ಮಧುಗಿರಿಯಲ್ಲಿ ಸಕಾಲಕ್ಕೆ ಆಂಬ್ಯುಲೆನ್ಸ್ ಸಿಗದೆ ಮಹಿಳೆಯೊಬ್ಬರು ಮನೆಯಲ್ಲೇ ಮೃತಪಟ್ಟ ದಾರುಣ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಐಡಿಹಳ್ಳಿ ಗ್ರಾಮದ ಬಡ ಕುಟುಂಬದ 65 ವರ್ಷದ ಜಯಮ್ಮ ಮೃತಪಟ್ಟವರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಜಯಮ್ಮ ಅವರ ಆರೋಗ್ಯ ಸ್ಥಿತಿ ತೀರಾ ಹದಗೆಟ್ಟ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಅವರನ್ನು ಕರೆದೊಯ್ಯಲು 108ಕ್ಕೆ ಕುಟುಂಬಸ್ಥರು ಕರೆ ಮಾಡಿದ್ದರು. ಆದರೆ 1 ಗಂಟೆ ಕಳೆದರೂ ಆಂಬ್ಯುಲೆನ್ಸ್ ಬಾರದ ಹಿನ್ನೆಲೆಯಲ್ಲಿ ಮಹಿಳೆ ಸಕಾಲಕ್ಕೆ ಚಿಕಿತ್ಸೆ ಲಭಿಸದೆ ಅನ್ಯಾಯವಾಗಿ ಸಾವನ್ನಪ್ಪಿದ್ದಾರೆ. ಘಟನೆಯ ಬಗ್ಗೆ ಟಿಎಚ್ಒಗೆ ಕರೆ ಮಾಡಿದ ಬಳಿಕ ಆಂಬ್ಯುಲೆನ್ಸ್ ಬಂದಿದೆ. ಆದರೆ ಆಂಬ್ಯುಲೆನ್ಸ್ ಬರುವಷ್ಟರಲ್ಲಿ ಜಯಮ್ಮ ಕೊನೆ ಉಸಿರೆಳೆದಿದ್ದರು. ಆಂಬ್ಯುಲೆನ್ಸ್ ಸಕಾಲಕ್ಕೆ ದೊರಕುತ್ತಿದ್ದರೆ ಮಹಿಳೆಯ ಪ್ರಾಣ ಉಳಿಸಬಹುದಿತ್ತು ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವರದಿ ದೊಡ್ಡೇರಿ ಮಹಲಿಂಗಯ್ಯ. ಈಗೇನು ಕಾಣ್ತೀರಾ ಇಲ್ಲ ಏನು ಅವ್ರದ್ದು ಏನು ಕಂಡೀಷನ್ ಏನಿದೆ? ಹೌದಾ? ಸ್ಟಾಫ್ ನರ್ಸು ಮತ್ತು ಬರ್ರಿ ಕರ್ಕೊಂಡ್ರಿ ಅದ್ರಾಗ ಕಳ್ಸೋಣ. ಕಳಿಸ್ರಿ ಕರ್ಕೊಂಡು ಹೋಗ್ತೀವಿ ಅದ್ರಾಗೇನಿಲ್ಲ. ನಾವಿರೋದೇ ಕರ್ಕೊಂಡು ಮಾಡ್ತೀವಿ. ಸ್ಟಾಫ್ ನರ್ಸು ಡಿಕ್ಲೇರ್ ಕೊಡೋಂಗಿಲ್ಲ. ಡಾಕ್ಟ್ರ್ ಆದರೆ ಡಿಕ್ಲೇರ್ ಕೊಡ್ತಾರೆ. ನಮಗೂ ಇರ್ತೈತೆ ನಿಮ್ಮ ನಂಬರು. ಒಂದು ನಿಮಿಷ ಇರೋ ಆಮೇಲೆ ಕಾಲ್ ಸೆಂಟ್ರ್ ಇಲ್ಲ ಅಣ್ಣ. ಐಡಿಹಳ್ಳಿ ಕಾಲ್ ಸೆಂಟ್ರ್ ಬರೋಲ್ಲ. ಕಾಲ್ ಸೆಂಟ್ರ್ ಅಂತೀನಿ. ಆಂಬುಲೆನ್ಸ್ ಗೊತ್ತಿಲ್ಲ ಕಾರಣ. ಐಡಿಹಳ್ಳಿದ ಗಾಡಿ ಐತೆ. ನಿಮ್ಮ ನಂಬರು ನಮಗೆ ವಾಟ್ಸಪ್ ಮಾಡಿದ್ದಾರೆ. ಗಾಡಿ ಲಾಕ್ ಆಗಿರುತ್ತೆ. ಅಣ್ಣ ಬರ್ತೀರಾ ಈಗ?